ಎಲ್ರಿಗೂ ನಮಸ್ಕಾರ. ಸ್ಪಂದನ ವಾಹಿನಿಯನ್ನು ನೋಡ್ತಿರುವಂತಹ ಎಲ್ರಿಗೂ ಹೃದಯ ತುಂಬಿದ ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೆ ಫ್ಯಾಮಿಲಿ ಅಂತ ಬಂದಾಗ ಒಂದು ಮನೆ ನಂತರ ಒಂದು ಕಾರ್, ಇದು ಎರಡು ಆಸೆಗಳಿರ್ತದೆ. ಹಾಗಾಗಿ ಕಾರ್ ತಗೊಳ್ಬೇಕಂದ್ರೆ ಇತ್ತೀಚಿನ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿದೆ, ಆ ಕಾರಿನ ಬೆಲೆ ಕೂಡ ದುಬಾರಿ ಆಗ್ತಾ ಇದೆ, ಮತ್ತು ಲೋನ್ ಮಾಡಬೇಕಾಗ್ತದೆ, ಮತ್ತು ಅದನ್ನು ಪುನಃ ಭರಿಸಬೇಕಾಗ್ತದೆ. ಇದೆಲ್ಲ ಕಷ್ಟ ತುಂಬ ಇರ್ತದೆ. ಆದರೆ ನಿಮಗೆ ಇಲ್ಲೊಂದು ಸುವರ್ಣ ಅವಕಾಶ ಏನು ಅಂದರೆ, ಕೇವಲ 600 ರೂಪಾಯಲ್ಲಿ ಕಾರ್ ಗೆಲ್ಲುವಂತಹ ಅವಕಾಶ ಇದೆ. ನಿಮಗೆ ಈಗ ಆಲ್ರೆಡಿ ಗೊತ್ತಿದ್ದ ಹಾಗೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇವರ ಈ ಯೋಜನೆಯ ಸೀಸನ್ 2ರ ಡ್ರಾದಲ್ಲಿ ನಾವೆಲ್ಲ ಇದ್ದೇವೆ. ಸೊ ಅಫ್ಕೋರ್ಸ್ ಆ್ಯಸ್ ಯು ಆಲ್ ನೋ, ಈ ತಿಂಗಳು ನೀಡ್ತಾ ಇದ್ದಾರೆ ಮಾರುತಿ ಆಲ್ಟೋ ಕಾರ್. ಸೊ ಕೇವಲ 600 ರೂಪಾಯಲ್ಲಿ ನಿಮಗೆ ಒಂದು ಕಾರ್ ಗೆಲ್ಲುವಂತಹ ಸುವರ್ಣ ಅವಕಾಶ ಖಂಡಿತವಾಗಿ ಸಿಗ್ತಾ ಇದ್ರೆ ಅದು ಈ ಯೋಜನೆಯಲ್ಲಿ ಮಾತ್ರ ಸಿಗ್ತಾ ಇದೆ. ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ನಮ್ಮ ಅತಿಥಿಗಳನ್ನು ಈ ವೇದಿಕೆ ಕರೆಯುವಂಥ ಸಮಯ. ನಮ್ಮ ಜೊತೆ ಇದ್ದಾರೆ ಸಮಾಜ ಸೇವಕರು ಹಾಗೆ ಸಾಕಷ್ಟು ಅಧ್ಯಯನಗಳಲ್ಲಿ ತೊಡಗಿಕೊಂಡಿರುವಂಥ ನಮ್ಮೂರಿನ ಹೆಮ್ಮೆ ಗಣೇಶ್ ಎಸ್ ಅವರನ್ನು ಬಹಳ ಪ್ರೀತಿನ ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇದರ ಮುಂದಾಳತ್ವವನ್ನು ವಹಿಸಿರುವಂಥ ಫಿರೋಜ್ ಖಾನ್ ಸರ್, ಮುಜಾಫಿರ್ ಅಹಮದ್ ಹಾಗೆ ಸಾಬೀರ್ ಜೊತೆಗೆ ಈ ವೇದಿಕೆಗೆ ಬರಬೇಕಾಗಿ ನಿಮ್ಮಲ್ಲಿ ಬಹಳ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಆಸ್ ಯು ಆಲ್ ನೋ, ಈ ಸೀಸನ್ 2 ಬಹಳ ವಿಶೇಷವಾಗಿದೆ. ಯಾಕಂದರೆ ಸೀಸನ್ 2ರಲ್ಲಿ ನೀವು ಎಣಿಸಿದಕ್ಕಿಂತಲೂ ಅತ್ಯಧಿಕವಾದಂತಹ ಬಂಪರ್ ಬಹುಮಾನಗಳು ಸಿಗ್ತಾ ಇದೆ. ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಸೀಸನ್ 1ರಲ್ಲಿ ನಾವು ಕೊಟ್ಟದ್ದು ಕೇವಲ ಒಂದು ಮನೆ ಮಾತ್ರ. ಆದರೆ ಸೀಸನ್ 2ರಲ್ಲಿ ನಾವು ನೀಡ್ತಾ ಇದ್ದೇವೆ 10 ತಿಂಗಳಿಗೆ ಒಂದು ಮನೆ, ಅಂದರೆ 10 ತಿಂಗಳಿಗೆ ಒಂದು ಮನೆ, 20ನೇ ತಿಂಗಳಿಗೆ ಒಂದು ಮನೆ. ಸೊ 2 ಮನೆಯನ್ನು ನಿಮಗೆ ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್. ಎನಿವೇಸ್, ಇವತ್ತಿನ ಡ್ರಾದಲ್ಲಿ ನಮ್ಮ ಅತಿಥಿಗಳೆಲ್ಲ ಸೇರಿಯಾಗಿದೆ. ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಒಂದು ಬಾರಿ ನಮ್ಮ ಅದೃಷ್ಟದ ಬಾಕ್ಸನ್ನು ಪ್ಲೀಸ್ ಕ್ಯಾಮರಾಕ್ಕೆ ತೋರಿಸಿಬಿಡಬೇಕು. ಮುಜಾಫಿರ್, ಅಫ್ಕೋರ್ಸ್ ಇಟ್ ಇಸ್ ಅ ಎಂಟಿ ಬಾಕ್ಸ್, ಯಾವುದೇ ಕೂಪನ್ಗಳನ್ನು ನಾವು ಹಾಕಿಲ್ಲ. ಸೊ ಐ ರಿಕ್ವೆಸ್ಟ್ ಆ ಟೀಮ್, ದಯವಿಟ್ಟು ಯಾರೆಲ್ಲ 25 ತಾರೀಕಿನ ಒಳಗೇನೆ ಅವರ ಎಲ್ಲ ಮೆಂಬರ್ಶಿಪ್ಗಳನ್ನು ಕಟ್ಟಿದ್ದಾರೆ ಅವರೆಲ್ಲರ ಕೂಪನ್ಗಳನ್ನು ದಯವಿಟ್ಟು ಅದೃಷ್ಟದ ಬಾಕ್ಸಿಗೆ ಹಾಕಬೇಕು. ಆ್ಯಂಡ್ ನೋಟಿಸಿಬಲ್ ಥಿಂಗ್ ಏನಂದರೆ, ಇಲ್ಲಿ ಕೂಪನ್ಗಳು ಭಾರಿ ಕಮ್ಮಿ ಇದೆ. ಅಂದರೆ ಎಲ್ರಿಗೆ ಕಾರ್ ಬೇಕು ಅಂತ ಆಯಿತು ಒಂದು. ಸೊ ಎಲ್ಲರೂ ಕಾರ್ನ ನಿರೀಕ್ಷೆಯಲ್ಲಿ ಇದ್ದೀರಿ. ಒಬ್ಬ ಅದೃಷ್ಟಶಾಲಿಗೆ ಖಂಡಿತವಾಗಿ ಮಾರುತಿ ಆಲ್ಟೋ ಸಿಗ್ತದೆ. ಮತ್ತೆ 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 ಹೇಳ್ತಾ ಇದ್ದೇನೆ, ಕಾರ್ ಮಾತ್ರ ಅಲ್ಲ, 7 ಗೋಲ್ಡ್ ರಿಂಗ್ ಇದೆ, 3 ಗಿಫ್ಟ್ ಹ್ಯಾಂಪರ್ಸ್ ಇದೆ. ಈ ಎಲ್ಲವನ್ನ ಗೆಲ್ಲುವಂತಹ ಅದೃಷ್ಟಶಾಲಿಗಳು ವ್ಯಕ್ತಿಗಳು ಯಾರಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಐ ರಿಕ್ವೆಸ್ಟ್ ಆ ಟೀಮ್, ದಯವಿಟ್ಟು ಎಲ್ಲ ಕೂಪನ್ಸ್ಗಳನ್ನು ಅದೃಷ್ಟದ ಬಾಕ್ಸ್ಗೆ ಹಾಕಬೇಕು. ಒಂದು ಬಾರಿ ಹಾಗೆ ಶಫರ್ ಮಾಡಿ ಬಿಡಿ ಸರ್. ಅದೃಷ್ಟದ ಬಾಕ್ಸ್ನಲ್ಲಿ ನಿಮ್ಮೆಲ್ಲ ಕೂಪನ್ಗಳಿವೆ. ಯಾರಾಗ್ತಾರೆ ಮಾರುತಿ ಆಲ್ಟೋ ಕಾರ್ನ ವಿಜೇತರು ಕಾದು ನೋಡಬೇಕಾಗಿದೆ. ಅದಕ್ಕಿಂತಲೂ ಮುಂಚೆ 3 ಗಿಫ್ಟ್ ಹ್ಯಾಂಪರ್ಸ್ಗಳನ್ನು ತೆಗೆಯುವಂತಹ ಸಮಯ. ಐ ರಿಕ್ವೆಸ್ಟ್ ಮಿಸ್ಟರ್ ಸಾಬೀರ್ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಪ್ಲೀಸ್ ಸರ್ ನಿಮ್ಮ ಒಂದು ಬಾರಿ ಕೈ ಹಾಗೆ ತೋರಿಸಿಬಿಡಿ. ಎಸ್, ನಿಮ್ಮ ಅದೃಷ್ಟದ ಕೈಯಿಂದ ಮೊದಲ ಗಿಫ್ಟ್ ಹ್ಯಾಂಪರ್ ಅನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಕೂಪನ್ ನಂಬರ್ 2578 2578. ಫೌಜಿಯಾ ಬಾನು ಉಡುಪಿಯ ಆದಿ ಉಡುಪಿಗೆ ಮೊದಲ ಗಿಫ್ಟ್ ಹ್ಯಾಂಪರ್ ಬಂದಿದೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಎರಡನೆಯ ಗಿಫ್ಟ್ ಹ್ಯಾಂಪರ್ ಅನ್ನು ಪಡೆಯುವಂತಹ ಅದೃಷ್ಟಶಾಲಿಯ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ಕೂಪನ್ ನಂಬರ್ 1043 1043. ನಿಮ್ಮ ಸ್ಕ್ರೀನ್ ಮೇಲೆ ಖಂಡಿತವಾಗಿ ನೀವು ನೋಡ್ತಾ ಇರ್ಬೋದು 104 ನಜ್ಮಾ ಕಾರ್ಕಳ ಉಡುಪಿಗೆ ಇನ್ನೊಂದು ಬಹುಮಾನ ಬಂದಿದೆ. ಸೊ ಮೂರನೆಯ ಗಿಫ್ಟ್ ಹ್ಯಾಂಪರ್ ಅನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಅನ್ನು ಆಯ್ಕೆ ಮಾಡ್ತಿದ್ದಾರೆ ಸಾಬೀರ್ ಅವರು. ಮೂರನೆಯ ಗಿಫ್ಟ್ ಹ್ಯಾಂಪರ್ ಅನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ನಂಬರ್ ಆ ಫ್ಯಾನ್ಸಿ ನಂಬರ್ ಬಂದಿದೆ 2008 2008. ಶೋಭಾ, ಇದು ಇವತ್ತು 3 ಗಿಫ್ಟ್ ಹ್ಯಾಂಪರ್ಸ್ ಉಡುಪಿಗೆ ಬಂದಿದೆ.
ಒಂದು ಆದಿ ಉಡುಪಿಗೆ, ಒಂದು ಕಟಪಾಡಿಗೆ ಮತ್ತು ಒಂದು ಕಾರ್ಕಳಕ್ಕೆ ಬಂದಿದೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿಬಡಿ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ 7 ಗೋಲ್ಡ್ ರಿಂಗ್ನ ಆಯ್ಕೆಗಾಗಿ ನಮ್ಮ ಜೊತೆ ಇದ್ದಾರೆ ಸಮಾಜ ಸೇವಕರು, ಸಾಕಷ್ಟು ಗುರುತಿಸಿಕೊಂಡಿರುವಂತಹ ಗಣೇಶ್ ಎಸ್ ಅವರು. ಅವರನ್ನು ಒಂದು ಬಾರಿ ಸರ್ ನಿಮ್ಮ ಕೈ ಪ್ಲೀಸ್ ಹಾಗೆ ತೋರಿಸಿಬಿಡಿ ಎಲ್ರಿಗೆ. ಇಟ್ ಈಸ್ ಎಂಪ್ಟಿ ಹ್ಯಾಂಡ್. ನಿಮ್ಮ ಅದೃಷ್ಟದ ಕೈಯಿಂದ ಮೊದಲ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಏಸ್ ಸೀಸನ್ 2ರ 3ನೇ ಡ್ರಾದ ಮೊದಲ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ನಂಬರ್ 813 813 ಶಮಾಸ್ ಕೃಷ್ಣಾಪುರ ಅವರು ಸುರತ್ಕಲ್ಗೆ ಮೊದಲ ಚಿನ್ನದ ಉಂಗುರ ಹೋಗಿದೆ. ಇನ್ನು ಬೇಸರ ಮಾಡ್ಕೊಳ್ಬೇಡಿ, ಇನ್ನು 6 ಚಿನ್ನದ ಉಂಗುರ ಉಂಟು, ಹಾಗೆ ಒಂದು ಕಾರ್ ಕೂಡ ಉಂಟು. ಸೊ ಲೈವ್ ಅಲ್ಲಿ ನೋಡ್ತಿರುವವರು ಬಹಳ ಕಾತುರದಿಂದ ನೋಡ್ತಾ ಇದ್ದೀರಿ. ಸೊ 2ನೇ ಆಯ್ಕೆಗಾಗಿ ಗಣೇಶ್ ಸರ್ 2ನೆಯ ಚಿನ್ನದ ಉಂಗುರವನ್ನ ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಏಸ್ ನಂಬರ್ 2706 2706 2706 ಇಶ್ಹಾಫ್ ಉಡುಪಿ ಅವರು ಚಿನ್ನದ ಉಂಗುರವನ್ನು ಗೆದ್ದಿದ್ದಾರೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಈವರೆಗೆ ನಮ್ಮ ಆಯ್ಕೆಗಳು 3 ಗಿಫ್ಟ್ ಹ್ಯಾಂಪರ್ಸ್ ಹಾಗೆ 2 ಚಿನ್ನದ ಉಂಗುರ ಆಗಿದೆ. ಇನ್ನು 5 ಉಂಗುರಗಳ ಕೂಪನ್ ನಂಬರ್ ಬಾಕಿ ಇದೆ. ಸೊ 3ನೆಯ ಚಿನ್ನದ ಉಂಗುರವನ್ನು ಪಡೆಯುವಂತಹ ಕೂಪನ್ ನಂಬರ್ ಈಸ್ ನಂಬರ್ 1743 1743 ಹರ್ಫಾದ್ ಐಕಾಡಿ ಅವರು ಚಿನ್ನದ ಉಂಗುರವನ್ನು ಗೆದ್ದಿದ್ದಾರೆ. ಅವರಿಗೂ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಈವರೆಗೆ 3 ಗಿಫ್ಟ್ ಹ್ಯಾಂಪರ್ಸ್ 3 ಗೋಲ್ಡ್ ರಿಂಗ್ ಆಗಿದೆ. ಒಂದು ಬಾರಿ ಹಾಗೆ ಶಫಲ್ ಮಾಡಿಬಿಡುವ ನೋಡುವ. ಎಸ್, ಮತ್ತೊಮ್ಮೆ ನಿಮ್ಮೆಲ್ಲ ಅದೃಷ್ಟದ ಕೂಪನ್ಗಳನ್ನು ಶಫಲ್ ಮಾಡ್ತಾ ಇದ್ದಾರೆ ಜಾಫಿರ್. ಎಸ್ 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 ಎಂಟಿ ಹ್ಯಾಂಡ್. 4ನೆಯ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಏಸ್ ನಂಬರ್ 3040. ಮತ್ತೆ ಒಂದು ಫ್ಯಾನ್ಸಿ ನಂಬರ್ ಬಂದಿದೆ 30 and 40. ಆದಿ ಉಡುಪಿ ಅವರು ಇವತ್ತು ಏನ್ ಮಾಡಿದ್ದಾರೆ ಗೊತ್ತಿಲ್ಲ, 2 ಬಹುಮಾನ ಬಂದಿದೆ. ಸಲ್ಮಾ ಆದಿ ಉಡುಪಿ ಅವರು ಗೆದ್ದಿದ್ದಾರೆ ಚಿನ್ನದ ಉಂಗುರ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಅಂಡ್ 5ನೇ ಆಯ್ಕೆಗಾಗಿ ಗಣೇಶ್ ಸರ್ ಮತ್ತೆ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ, 5ನೆಯ ಚಿನ್ನದ ಉಂಗುರವನ್ನ ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ನಂಬರ್ 2874 2874 ಪ್ರಿಯೇಶ್ ಉಡುಪಿ ಮತ್ತೆ ಚಿನ್ನದ ಉಂಗುರ ಉಡುಪಿಗೆ ಬಂದಿದೆ. ಇವತ್ತು ಸುಮಾರು ಬಹುಮಾನಗಳು ಉಡುಪಿಯಲ್ಲೇ ಇದೆ. ಆದ್ರೆ ಕಾರ್ ಯಾರಿಗೆ ಹೋಗ್ತದೆ ಅಂತ ನಾವು ಇನ್ನು ಕಾದು ನೋಡ್ಬೇಕಾಗಿದೆ ಅಲ್ವಾ. ಸೊ ಎಸ್, ಮತ್ತೊಂದು 6ನೆಯ ಚಿನ್ನದ ಉಂಗುರದ ಆಯ್ಕೆಗಾಗಿ ಗಣೇಶ್ ಎಸ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದ ಕೂಪನ್ ನಂಬರ್ ಈಸ್ 0436 436 ಮುಹಾದ್ ಸುರತ್ಕಲ್ ಮತ್ತೆ ಕೃಷ್ಣಾಪುರಕ್ಕೆ ಇನ್ನೊಂದು ಬಹುಮಾನ ಬಂದಿದೆ. ಇವತ್ತು ಸಾಧಾರಣ ಉಡುಪಿ ಕೃಷ್ಣಾಪುರ ಈ 2 ಭಾಗದಲ್ಲಿ ಎಲ್ಲ ಬಹುಮಾನಗಳು ಬಂದಿರುವುದು. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿಬಡಿ. ಅಂಡ್ ಕೊನೆಯ ಚಿನ್ನದ ಉಂಗುರದ ಆಯ್ಕೆಗಾಗಿ ಗಣೇಶ್ ಎಸ್ ಸರ್ ಅವರಲ್ಲಿ ಕೇಳಿಕೊಳ್ತಿದ್ದೇವೆ. ಕೊನೆಯ ಚಿನ್ನದ ಉಂಗುರವನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ನಂಬರ್ 2235 2235 ಶಿಹಾಮ್ ಮ್ಯಾಂಗಳೂರ್. ಒಂದು ಬಹುಮಾನ ಅಂದ್ರೆ ಒಂದು ಗೋಲ್ಡ್ ರಿಂಗ್ ಮಾತ್ರ ಮಂಗಳೂರಿಗೆ ಈ ಸಲ ಹೋದದ್ದು, ಉಳಿದದ್ದೆಲ್ಲವೂ ನಮ್ಮ ಉಡುಪಿ ಆಸ್ಪಾಸಲ್ಲೇ ಇದೆ. ಬಟ್ ಇದು ಕೊನೆಯಲ್ಲ, ಇದು ಶುರು ಮಾತ್ರ. ಯಾಕಂದ್ರೆ ನಮ್ಮ ಬಂಪರ್ ಬಹುಮಾನ ಮಾರುತಿ ಆಲ್ಟೋ ಕಾರ್
ಖಂಡಿತವಾಗಿ ಯಾರದ್ದಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಅತಿಥಿಗಳಾಗಿದ್ದಾರೆ ಗಣೇಶ್ ಎಸ್ ಅವರು. ಇನಾಗ್ರೇಷನಲ್ಲಿ ನಮ್ಮ ಜೊತೆ ಸೇರಿದ್ರು ಅವರು. ಮತ್ತೆ ಇವತ್ತು 3ನೇ ಡ್ರಾದಲ್ಲಿ ಅವರನ್ನು ನಾವು ಕರೆಸಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ, MK ಗ್ರೂಪ್ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಅವರು ಖಂಡಿತವಾಗಿ ನಿಮ್ಮ ಮುಂದೆ ಮಾತಾಡ್ತಾರೆ. ಬಹುಶಃ ಹಲೋ, ಶೈನ್ ಎಂಟರ್ಪ್ರೈಸಸ್ ಅವರ ಈ 2ನೇ ಸೀಸನ್ನಲ್ಲಿ 2ನೇ ನಾವು ಬಹುಮಾನವನ್ನ ಯಾರು ಅದೃಷ್ಟಶಾಲಿಗಳು ಇದ್ದಾರೆ ಬಹುಮಾನ ವಿಜೇತರಿಗೆ. ಯಾಕಂತ ಹೇಳಿದ್ರೆ ಮುಂದೆ ಕೂಡ ಅವರ ಒಂದು ಇದಿದೆ, ಯಾವುದಂತ ಹೇಳಿದ್ರೆ ಬಹುಮಾನ ಗೆಲ್ಲಿಕ್ಕೆ ಅವಕಾಶ ಇದೆ, ಯಾರು ನಿರಾಶರಾಗಬೇಡಿ. ಇಂತಹ ಒಳ್ಳೆಯ ಒಂದು ಬಹುಮಾನ ಪಡೆಯಲು ಅಂದ್ರೆ ಅದೃಷ್ಟ ಕೊಡಬೇಕು. ವಿಜೇತರಾದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದರ ಜೊತೆಗೆ ಇವರ ಸಂಸ್ಥೆ ಕೂಡ ಅಭಿವೃದ್ಧಿ ಆಗಲಿ. ಯಾಕಂತ ಹೇಳಿದ್ರೆ ಸಮಾಜಮುಖಿಯ ಇಂತಹ ಕೆಲಸಗಳು ಮುಂದೆ ಯಾರಿಗೆ ಈಗ 600 ರೂಪಾಯಿಗೆ ಒಂದು ಆಲ್ಟೋ ಕಾರ್ ಸಿಗುತ್ತೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಅಂದ್ರೆ ಮಧ್ಯಮ ವರ್ಗ ಮತ್ತೆ ಬಡವರ್ಗದವ್ರಿಗೆ ಕೂಡ 600 ರೂಪಾಯಿಗೆ ಏನೊಂದು ಸಮಸ್ಯೆ ಬೀಳುವುದಿಲ್ಲ. ಇದರಲ್ಲಿ ಕೂಡ ಅದೃಷ್ಟದ ಶಾಲೆಗಳಿಗೆ ಒಂದು ಕಾರ್ ಸಿಗ್ಲಿ ಅಂತ ನಾನು ಹಾರೈಸ್ತೇನೆ. ಯಾಕಂದ್ರೆ ಮುಂದಿನ ದಿನ ಬೇರೆ ಬೇರೆ ಗಿಫ್ಟ್ ಕೂಡ ಇದೆ, ಫ್ಲಾಟ್ ಕೂಡ ಇದೆ, ಮನೆ ಕೂಡ ಇದೆ, ಬೇರೆ ಬೇರೆ ಆಕರ್ಷಣೆಯ ಬಹುಮಾನಗಳಿದೆ. ಇವರ ಸೀಸನ್ 2 ಯಶಸ್ವಿಯಾಗಿ ಮುಂದುವರಲಿ ಅಂತ ನಾನು ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸೀಸನ್ 2ವಿನ ಇನಾಗ್ರೇಷನಲ್ಲಿ ಗಣೇಶ್ ಎಸ್ ಸರ್ ಅವರಿದ್ದರು. ಆಗಲೂ ತಂಡದ ಬಗ್ಗೆ ತುಂಬ ಪ್ರಶಂಸನೀಯ ಮಾತುಗಳನ್ನು ಅವರು ಆಡಿದರು. ಈಗ ಮತ್ತೆ ಪುನಃ ಹೇಳ್ತಾ ಇದ್ದಾರೆ. ಕೇವಲ ಇಲ್ಲಿಗೆ ಮುಗಿಯುವುದಿಲ್ಲ, ಈ ಸೀಸನ್ ತುಂಬ ಲಾಂಗ್ ಸೀಸನ್, ಇದು ಬಹಳ ಉದ್ದದ ಸೀಸನ್. ಇಲ್ಲಿ ನೂರಾರು ಬಹುಮಾನಗಳಿವೆ. ಈಗ ನಾವು ನೋಡ್ಲಿಕ್ಕೆ ಹೋದರೆ ನೂರಾರು ಬಹುಮಾನಗಳಿವೆ, ಎಲ್ಲ ಗೋಲ್ಡ್ ರಿಂಗ್ಗಳನ್ನೆಲ್ಲ ಆ್ಯಡ್ ಮಾಡಿದರೆ. ಸೊ ಯಾರು ನಿರಾಶರಾಗಬೇಡಿ, ಅವಕಾಶ ನಿಮಗೆ ಖಂಡಿತವಾಗಿ ಮುಂದೆ ಕೂಡ ಸಿಗ್ತದೆ ಅಂತ ಗಣೇಶ್ ಸರ್ ಹೇಳಿದ್ದಾರೆ. ಆದರೆ ಇನ್ನು 25 ತಾರೀಕಿನ ನಂತರ ಕಟ್ಟಿದ ಕೆಲವು ಕೂಪನ್ಸ್ ಈ ಒಂದು ಬಾಕ್ಸಲ್ಲಿ ಉಂಟು, ಆದರೆ ಭಾರಿ ಕಮ್ಮಿ ಉಂಟು. ಯಾಕಂದರೆ ಎಲ್ಲರಿಗೆ ಕಾರ್ ಮೇಲೆ ತುಂಬ ಆಸೆ ಆಗಿದೆ. ಹಾಗಾಗಿ ಅಫ್ಕೋರ್ಸ್ ಉಳಿದಂತಹ ಎಲ್ಲ ಕೂಪನ್ಗಳನ್ನು ನಮ್ಮ ಅದೃಷ್ಟದ ಬಾಕ್ಸ್ಗೆ ಹಾಕಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಅದರ ಜೊತೆ ಇವತ್ತು ಬಹುಮಾನಗಳನ್ನು ಗೆದ್ದಂತಹ 3 ಸರ್ಪ್ರೈಸ್ ಬಹುಮಾನಗಳನ್ನು ಗೆದ್ದಂತಹ ಹಾಗೆ 7 ಗೋಲ್ಡ್ ರಿಂಗ್ಗಳನ್ನು ಗೆದ್ದಂತಹ ಅವರ ಕೂಪನನ್ನು ಕೂಡ ನಾವು ಮತ್ತೆ ಅದೃಷ್ಟದ ಬಾಕ್ಸಿಗೆ ಹಾಕ್ತಿದ್ದೇವೆ. ಜಸ್ಟ್ ಬಿಕಾಸ್ ಅವರು ಕಾರ್ ಗೆಲ್ಬಹುದು. ಅಂದರೆ ಈಗ ಒಂದು ಬಹುಮಾನ ಬಂದಿದೆ ಅಂತ ನಾವು ಸಮಾಧಾನ ಮಾಡೋದು ಬೇಡ, ಬಟ್ ಇನ್ನೊಂದು ಬಂಪರ್ ಬಹುಮಾನವನ್ನು ನೀವು ಗೆಲ್ಲಬಹುದು. ಹಾಗಾಗಿ ನಿಮ್ಮ ಕೂಪನ್ಗಳನ್ನು ಕೂಡ ನಾವು ಅದೃಷ್ಟದ ಬಾಕ್ಸಿಗೆ ಹಾಕ್ತಾ ಇದ್ದೇವೆ. ಈ ಶಫಲ್ ಮಾಡೋದಕ್ಕಿಂತಲೂ ಮುಂಚೆ ಫಿರೋಜ್ ಖಾನ್ ಸರ್, ನಿಮ್ಮ 2 ಮಾತುಗಳು ಖಂಡಿತವಾಗಿ ಬೇಕೇ ಕಾರ್ಯಕ್ರಮದಲ್ಲಿ. ಶೈನ್ ಎಂಟರ್ಪ್ರೈಸಸ್ನ ಶೈನ್ ಫ್ಯಾಮಿಲಿಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಈಗಷ್ಟೇ ವಿಜೇತರಾದಂತಹ ಎಲ್ಲರಿಗೂ ಕೃತಜ್ಞತೆಯನ್ನು ತಿಳಿಸ್ತೇನೆ. ನಮ್ಮೊಂದಿಗೆ ನೀವು ಒಳ್ಳೆ ರೀತಿಯಿಂದ ಸಹಕರಿಸಿದ್ದೀರಾ. ಮತ್ತು ಈ ಕೂಡ ಬಿಫೋರ್ 25 ಯಾರೆಲ್ಲ ಹಣ ಹಾಕಲಿಕ್ಕೆ ಬಾಕಿ ಎಲ್ಲರೂ ಹಾಕಿದ್ದೀರಾ. ಆಫ್ಟರ್ 28 ತುಂಬ ಕಮ್ಮಿ ಇದೆ ಕರಿ. ಇದೇ ರೀತಿ ನಿಮ್ಮ ಸಹಕಾರವನ್ನು ನಾವು ಬಯಸ್ತೇವೆ. ಇನ್ನು ಮುಂದೆ ಕೂಡ ಒಳ್ಳೆ ಪ್ರೈಸ್ ಕೂಡ ಇದೆ, ಮನೆಗಳಿದೆ, ಕಾರ್, ಸ್ಕೂಟರ್ಸ್ ಇದೆ, ನೆಕ್ಲೆಸ್ ಇದೆ, ತುಂಬ ಪ್ರೈಸ್ಗಳಿದೆ. ಅದೇ ರೀತಿ ನಮ್ಮೊಂದಿಗೆ ಇದೇ ರೀತಿ ನೀವು ಸಹಕರಿಸಬೇಕಂತ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಅಧ್ಯಕ್ಷರ ಮಾತು ಹಾಗೆ ಆಗಿದೆ. ಇನ್ನು ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸೀಸನ್ 2ರ 3ನೇ ಡ್ರಾದ ಮಾರುತಿ ಆಲ್ಟೋ ಈ ಕಾರನ್ನು ಗೆಲ್ಲುವ ಅದೃಷ್ಟಶಾಲಿಯ ವ್ಯಕ್ತಿಯ ಕೂಪನ್ ನಂಬರ್ಗಳನ್ನು ನಾವು ಆಲ್ರೆಡಿ ಬಾಕ್ಸಲ್ಲಿ ಹಾಕಿಯಾಗಿದೆ. ಇಷ್ಟು ಕೂಪನ್ಗಳಲ್ಲಿ ಒಂದು ಕೂಪನ್ ಅಂತೂ ಗೆಲ್ಲುವುದು ಖಂಡಿತ. ಮತ್ತೊಮ್ಮೆ ನಿಮ್ಮ ಮುಂದೆ ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, MK ಗ್ರೂಪ್ ಶೈನ್ ಎಂಟರ್ಪ್ರೈಸಸ್ ಈ ಒಂದು ಯೋಜನೆಯ 2ನೆಯ ಸೀಸನ್ನ 3ನೆಯ ಡ್ರಾದ ಮಾರುತಿ ಆಲ್ಟೋ ಕಾರನ್ನ ಗೆಲ್ಲುವಂತಹ ವಿಜೇತರ ಕೂಪನ್ ನಂಬರ್ ಈಸ್ 3ನೇ ಡ್ರಾದ ಮಾರುತಿ ಆಲ್ಟೋ ಕಾರ್ ಗೆದ್ದ ಕೂಪನ್ ನಂಬರ್ ಈಸ್ ವೆರಿ ಫ್ಯಾನ್ಸಿ ನಂಬರ್ 7
797 ಆಶಿಲ್ ಖಾನ್ ಭಜ್ಪೆ ಅವರು ಗೆದ್ದಿದ್ದಾರೆ ಮಾರುತಿ ಆಲ್ಟೋ ಕಾರ್. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಆಶಿಲ್ ಖಾನ್ ಅವರಿಗೆ. ಸೊ ಅವರನ್ನ ಕರೆ ಮಾಡುವ ಪ್ರಯತ್ನವನ್ನ 797 ಅವರನ್ನ ಕರೆ ಮಾಡಿ ಮಾತಾಡುವಂತಹ ಪ್ರಯತ್ನವನ್ನ ಖಂಡಿತವಾಗಿ ಒಂದ್ಸಲ ಮಾಡುವ. ಲೆಟ್ಸ್ ಸಿ. ಅದೃಷ್ಟ ಒಲ್ದಾಗಿದೆ. ನಾನು ಆಗ್ಲೇ ಹೇಳಿದೆ, ಎಲ್ಲ ಬಹುಮಾನ ಉಡುಪಿಗೆ ಬಂದಿದ್ದಾರೆ, ಒಂದು ಕಾರ್ ಮಾತ್ರ ಬಚ್ಬೇಕು ಹೋಯ್ತು. ಆಶಿಲ್ ಖಾನ್ ಹಲೋ ಹಲೋ, ಆಶಿಲ್ ಖಾನ್ ಅವರಿದ್ದಾರಾ? ಹಾ ನೀವೇ ಮಾತಾಡೋದಾ? ಹೌದು. ಸೊ ನಿಮಗೆ ನಾವು ಕರೆ ಮಾಡಿದ್ದು MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ. ಹಾ ಸೊ ನೀವು ಈ ಸ್ಕೀಮಲ್ಲಿ ಭಾಗವಹಿಸಿದ್ರಿ ಅಲ್ವಾ? ಹೌದು. ಸೊ ಅಂದರೆ ಆಬ್ವಿಯಸ್ಲಿ ಕರೆ ಮಾಡಿರ್ತೇವೆ, ಏನಾದರೂ ಗೆದ್ದಿರ್ತೀರಂತಲ್ಲ, ಏನು ಗೆದ್ದಿದ್ದೀರಂತ ಅನ್ನಿಸ್ತದೆ? ಗೊತ್ತಿಲ್ಲ. ಅಂದರೆ ಒಂದು ಗೆಸ್ ಮಾಡೋದಾದ್ರೆ ಏನು ಗೆದ್ದಿರ್ಬೋದು ನೀವು? ಯಾಕಂದರೆ ಈಗ 3 ಗಿಫ್ಟ್ ಹ್ಯಾಂಪರ್ಸ್ ಉಂಟು, 7 ಗೋಲ್ಡ್ ರಿಂಗ್ ಉಂಟು, ಏನು ಗೆದ್ದಿದ್ದೀರಿ ನೀವು? ಗೊತ್ತಿಲ್ಲ. ನಿಮ್ಮ ಎಕ್ಸೈಟ್ಮೆಂಟ್ ಅನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ಹೇಳ್ತಾ ಇದ್ದೇನೆ. ನೀವು ಗೆದ್ದಿದ್ದೀರಿ ಮಾರುತಿ ಆಲ್ಟೋ ಕಾರನ್ನು. ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ನಮಗೂ ಸುಮಾರು ಖುಷಿ ಆಗ್ತದೆ ಯಾರಾದರೂ ಇಂತಹ ಒಳ್ಳೆ ಬಹುಮಾನಗಳನ್ನು ಗೆದ್ದರೆ. ನೀವು ಹೇಳಿ ಫಸ್ಟ್, ನಿಮ್ಮ ರಿಯಾಕ್ಷನ್ ಹೇಗೆ ಅನ್ನಿಸ್ತಾ ಉಂಟು ಆಫ್ಟರ್ ವಿನ್ನಿಂಗ್ ಮಾರುತಿ ಆಲ್ಟೋ ಬ್ರ್ಯಾಂಡ್ ನ್ಯೂ ಕಾರ್? ಅಲ್ಲ, ಹೇಳಿ ಪರವಾಗಿಲ್ಲ. ಹೇಗೆ ಇದೆ ರಿಯಾಕ್ಷನ್ ನಿಮ್ದೀಗ? ನಂಬಿಕ್ಲಿಕ್ಕೆ ಆಗ್ಲಿಲ್ಲ ಅಷ್ಟು. ಅಂದ್ರೆ ಯಾವಾಗಾದ್ರೂ ಎಣಿಸಿದ್ರೆ ನಾನೊಂದು 600 ರೂಪಾಯಲ್ಲಿ ಒಂದು ಮಾರುತಿ ಆಲ್ಟೋ ಕಾರ್ ಗೆಲ್ತೇನೆ ಅಂತ? ಇಲ್ಲಲ್ಲ. ಸೊ ನಾನು ನಿಮ್ಗೆ ಇನ್ನೊಂದು ಮಾತು ಕೇಳಬೇಕು. ಈ ಯೋಜನೆ ಉಂಟು ಅಂತ ನಿಮಗೆ ಗೊತ್ತಾದದ್ದು ಹೇಗೆ ಆಕ್ಚುಲಿ? ಅದು ನಮ್ಮ ನೇಬರ್ ಇದ್ದಾರಲ್ಲ, ಅವರು ಹೇಳಿದ್ರು. ಈಗ ನೀವು ಕಾರ್ ಅವ್ರಿಗೆ ಕೊಡ್ಬೇಕೇನು? ನೀವು ಮಾಡಿ ಜಾಯಿನ್ ಆಗಿ ಅಂತ. ಕರೆಕ್ಟ್. ಈಗ ನಿಮ್ಗೆ ಜಾಯಿನ್ ಆಗಿ ಒಂದು ಬಹುಮಾನವನ್ನು ಗೆದ್ದಿದ್ದೀರಿ, ಏನ್ ಅನ್ನಿಸ್ತಾ ಉಂಟು? ಖುಷಿ ಆಯ್ತಾ ತುಂಬಾ? ತುಂಬಾ ಖುಷಿ ಆಯ್ತು. ಸೊ ನೀವು ಈಗ ಮನೆಯಲ್ಲೇ ಇರೋದಾ ಅಥವಾ ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಮನೆಯಲ್ಲಿ ಇರೋದು. ಹೌದಾ? ಹಾಗಾಗಿ ಅಫ್ಕೋರ್ಸ್ ಅಲ್ಲಿ ಮನೆಯಲ್ಲಿ ಬೇರೆನೆ ಆಗ್ತಾ. ನೀವು ಲೈವ್ ಅಲ್ಲಿ ಸಹ ಇದ್ದೀರಿ ಆಕ್ಚುಲಿ. ಅಂಡ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ. ಅಂಡ್ ಇನ್ನೊಂದು ಹೇಳಿ, ಈ ಯೋಜನೆ ಅಂದ್ರೆ ಇನ್ನು ಸೀಸನ್ 3 ಮಾಡಿದ್ರೆ ನೀವು ಅದರಲ್ಲಿ ಭಾಗವಹಿಸ್ತೀರಲ್ಲ? ಅಲ್ಲ, ಭಾಗವಹಿಸ್ತೀರಾ ಇಲ್ವಾ? ಭಾಗವಹಿಸ್ತೀರಲ್ಲ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ. ಯು ಹ್ಯಾವ್ ಒನ್ ಮಾರುತಿ ಆಲ್ಟೋ ಕಾರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಅಂಡ್ ನೀವು ಜಾಯ್ನ್ ಆಗಿ ನೀವು ಗೆದ್ದದಕ್ಕೆ ನಿಮ್ಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಐ ಕೀಪ್ ದ ಕಾಲ್. ನಿಮಗೆ ತಂಡದವರಿಂದ ಕರೆ ಬರ್ತದೆ ಮತ್ತೆ. That is your reaction by our winner. Of course, ಒಬ್ಬ ವ್ಯಕ್ತಿ ಕೇವಲ 600 ರೂಪಾಯಿಯನ್ನ ಕಟ್ಟಿ ಒಂದು ಮಾರುತಿ ಆಲ್ಟೋ ಕಾರ್ ಗೆಲ್ಲಬಹುದು ಅಂತ ತೋರಿಸಿಕೊಟ್ಟದ್ದು ನಮ್ಮ MK ಗ್ರೂಪ್ ಆಗಿ ಶೈನ್ ಎಂಟರ್ಪ್ರೈಸಸ್. ಸೊ ಅವರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನು ನಾವು ಮೊದಲು ಹೇಳಬೇಕು. ಇದು ಕೊನೆಯಲ್ಲ, ಇದು ಶುರು ಮಾತ್ರ. ಇದು 3ನೇ ಡ್ರಾದಲ್ಲಿದ್ದೇವೆ ನಾವು ಮಾತ್ರ. ಇನ್ನು 17 ಡ್ರಾ ಉಂಟು, ಅಂದರೆ 20 ತಿಂಗಳ ಡ್ರಾ ಇದು. ಸೊ ಇನ್ನು 17 ಡ್ರಾ ಬಾಕಿ ಉಂಟು. 10ನೇ ತಿಂಗಳಿಗೆ ನಿಮ್ಮ ಕನಸಿನ ಮನೆ ಸಿಗ್ತಾ ಇದೆ, 20ನೇ ತಿಂಗಳಿಗೂ ನಿಮ್ಮ ಕನಸಿನ ಮನೆ ಸಿಗ್ತಾ ಇದೆ. ಮತ್ತೆ ಇನ್ನೊಂದು ಕಾರ್ ಇದೆ, ಮತ್ತೊಂದಷ್ಟು ಬೈಕ್ ಇದೆ, ಮತ್ತೆ ಚಿನ್ನ ಇದೆ. ಹೀಗೆ ಹೇಳ್ತಾ ಹೋದ್ರೆ ಪಟ್ಟಿ ತುಂಬ ಇದೆ. ಸೊ ಗೆದ್ದ ಎಲ್ಲ ವಿಜೇತರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನು MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ನಾವು ಅರ್ಪಿಸ್ತಾ ಮುಂದಿನ ಡ್ರಾದಲ್ಲಿ ಮತ್ತೆ ಎಲ್ಲ ಸಿಗೋಣ. ಆದರೆ ಅದಕ್ಕಿಂತಲೂ ಮುಂಚೆ ದಯವಿಟ್ಟು ಮುಂದಿನ ಡ್ರಾಗಿ ಮೊದಲು 25ನೇ ತಾರೀಕೊಳಗೆ ಎಲ್ಲ ಅವರವರ ಮೆಂಬರ್ಶಿಪ್ ಫೀಸನ್ನು ಕಟ್ಟಿಬಿಡಿ. ಯಾಕಂದರೆ ನಿಮಗೊಂದು ಇಷ್ಟು ಬಹುಮಾನಗಳನ್ನು ಗೆಲ್ಲುವಂಥ ಅವಕಾಶ ಸಿಗ್ತದೆ. ನೀವು ನಂತರ ಕಟ್ಟಿದರೆ ಕೇವಲ ಬಂಪರ್ ಬಹುಮಾನವನ್ನು ಮಾತ್ರ ಗೆಲ್ಬೋದು. ಸೊ ಐ ರಿಕ್ವೆಸ್ಟ್ ಯು ಆಲ್ ಟು ಪೇ ಮೆಂಬರ್ಶಿಪ್ ಫೀಸ್ ಬೈ 25th ಆಫ್ ಎವ್ರಿ ಮಂತ್. 25 ತಾರೀಕಿನ ಒಳಗೆ ನೀವು ಕಟ್ಟಿಬಿಡಿ. ಯಾಕಂದರೆ 28 ತಾರೀಕಿಗೆ ನೀವು ಹೇಗೂ ಕಟ್ತೀರಿ.
ಒಂದು 3 ದಿವಸ ಹಿಂದೆ ಕಟ್ಟಿದ್ರೆ ನಿಮ್ಗೆ ಇಷ್ಟೆಲ್ಲ ಬಹುಮಾನ ಗೆಲ್ಬೋದು. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಆ್ಯಂಡ್ ಇನ್ನೊಮ್ಮೆ ಮುಂದಿನ ತಿಂಗಳು 28 ತಾರೀಕಿಗೆಲ್ಲ ಭೇಟಿ ಆಗೋಣ. ಅಲ್ಲಿವರೆಗೆ ನೀವೆಲ್ಲ ನೋಡ್ತಾ ಇರಿ ಸ್ಪಂದನ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ.